ಕಳೆದ ಹಲವಾರು ಸಂಚಿಕೆಗಳಲ್ಲಿ ಡೆಂಟಲ್ ಏನೊಂದು ಹಲ್ಲಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರ ಏನೊಂದು ಹಲವಾರು ವಿಷಯಗಳ ಬಗ್ಗೆ ನುರಿತ ವೈದ್ಯರುಗಳು ಇದೇ ಒಂದು ಹಲವು ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಒಂದು ವಿಶೇಷವಾಗಿರುವಂಥ ಒಂದು ಮಾಹಿತಿ. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಎನ್ನುವಂಥ ವಿಷಯ. ಸಾಕಷ್ಟು ಬಾರಿ ನೀವು ಹಾಸ್ಪಿಟಲ್ ಅಂದರೆ ಈ ಒಂದು ಡೆಂಟಲ್ ಹಾಸ್ಪಿಟಲ್ ಏನಿದೆ ಅಥವಾ ಕ್ಲಿನಿಕ್ ಏನಿದೆ ಇಲ್ಲಿ ಹೋದಾಗ ಡಾಕ್ಟ್ರು ಹೇಳಿರ್ಬೋದು, ಕೇಳಿರ್ಬೋದು ನಿಮಗೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಬೇಕಾಗ್ಬೋದು ಅಥವಾ ಮಾಡ್ತೀವಿ ಅನ್ನುವಂಥ ವಿಚಾರ ಕೇಳಿರ್ಬೋದು. ಹಾಗಾಗಿ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಅಂದರೆ ಏನು ಎನ್ನುವಂಥ ವಿಚಾರ, ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ನಿಂದ ಆಗುವಂಥ ಉಪಯೋಗಗಳೇನು, ಸೊ ಹೇಗೆ ಮಾಡ್ತಾರೆ, ಟ್ರೀಟ್ಮೆಂಟ್ ಯಾವ ರೀತಿ ಇರ್ತದೆ, ಟ್ರೀಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಡೇಯಿಂದಲೇ ನಾವು ನಮ್ಮ ಒಂದು ದಿನಚರಿಗಳನ್ನು ಮಾಡ್ಕೊಳ್ಬೋದು. ಇನ್ನಿತರ ಸಾಕಷ್ಟು ಪ್ರಶ್ನೆಗಳ ಜೊತೆಗೆ ಕಾಸ್ಟ್ ವೈಸ್ ತುಂಬ ಜಾಸ್ತಿ ಕಾಸ್ಟ್ ಇರ್ತದೆ. ಮತ್ತು ಟ್ರೀಟ್ಮೆಂಟ್ಗಳ ಬಗ್ಗೆ ಸಾಕಷ್ಟು ಸಂದೇಹಗಳು, ಕುತೂಹಲಗಳು ಸಾಮಾನ್ಯ ಜನರಲ್ಲಿ ಇರುವಂಥದ್ದು. ಎಲ್ಲರ ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾರ್ತಿಕ್ ಶೆಟ್ಟಿ ಅವರು M.D.S ಏನೊಂದು ಪದವಿಯನ್ನು ಪಡೆದಂಥ ಡಾಕ್ಟರ್ ಕಾರ್ತಿಕ್ ಶೆಟ್ಟಿ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ಮೊದಲದಾಗಿ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ನ ವೆಲ್ಕಮ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ದಿ ಶೋ ಸರ್. ನಮಸ್ಕಾರ. ಡಾಕ್ಟರ್ ಕಾರ್ತಿಕ್ ಶೆಟ್ಟಿ, ವೀಕ್ಷಕರೇ, ಸೊ ಈಗಾಗಲೇ ಈ ಒಂದು ವಿಭಾಗಗಳಲ್ಲಿ ಸಾಕಷ್ಟು ಅಧ್ಯಯನಗಳನ್ನು ಮಾಡಿಕೊಂಡು ಸಾಕಷ್ಟು ಒಂದು ಪ್ರಬಂಧ ಆಗಿರ್ಬೋದು ಅಥವಾ ಇನ್ನಿತರ ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಸೊ ಅಡಿಷನಲ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಆ್ಯಂಡ್ ಎಂಡೋಡಾಂಟಿಕ್, ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್, ಮ್ಯಾಂಗ್ಳೂರು, ಇದರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಏನಿದೆ, ಸೊ ಇದರಲ್ಲಿ ಬರುವಂತಹ ಒಂದು ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮಂಗಳೂರಲ್ಲಿ, ಇದರಲ್ಲಿ ಸುಮಾರು ಒಂದು 15 ವರ್ಷಗಳ ಒಂದು 15 ವರ್ಷಗಳಿಂದ ಇದೇ ಒಂದು ಕ್ಷೇತ್ರಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು. ತಮ್ಮ B.D.S ಪದವಿಯನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಡೆಂಟಲ್ ಸೈನ್ಸ್ ಏನಿದೆ ಧಾರವಾಡ, ಇದರಲ್ಲಿ ಮಾಡಿರುವಂಥದ್ದು. ತದನಂತರದಲ್ಲಿ M.D.S ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಮ್ಯಾಂಗ್ಳೂರು ಏನಿದೆ, ಸೊ ಇದರಲ್ಲಿ ಮಾಡಿರುವಂಥದ್ದು. ಸಾಕಷ್ಟು ವಿಚಾರಗಳು ಡಾಕ್ಟರ್ ಹತ್ರ ಕೇಳಲಿಕ್ಕಿದೆ. ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಅಂದರೆ ಏನು ಎನ್ನುವಂಥ ವಿಚಾರ ಮೊದಲದಾಗಿ ಡಾಕ್ಟರ್ ಹತ್ರ ಅದನ್ನು ನಾವು ಕೇಳಲಿಕ್ಕಿದೆ. ಡಾಕ್ಟರ್, ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಅಂದರೆ ಏನು ಹೇಳ್ತೀರ ಅದಕ್ಕೆ? ನಮ್ಮ ಹಲ್ಲಿನ ಒಳಗೆ, ಪ್ರತಿ ಹಲ್ಲಿನ ಒಳಗೆ ಒಂದು ನರ ಮತ್ತು ರಕ್ತನಾಳಗಳು ಇರುತ್ತವೆ. ಈ ನರ ಮತ್ತು ರಕ್ತನಾಳಗಳನ್ನು ನಾವು ಒಟ್ಟಿಗೆ ಅದನ್ನು ಡೆಂಟಲ್ ಪಲ್ಪ್ ಅಂತ ನಾವು ಕರಿತೇವೆ. ಒಂದು ಹಲ್ಲಿಗೆ ಪೆಟ್ಟಾದಾಗ ಒಂದೇ ಅದರ ದೆಸೆ ಅದಕ್ಕೆ ಹುಳ ತಿಂದು ಹುಳುಕಾಗಿ ಅಥವಾ ಅದಕ್ಕೆ ಏನಾದರೂ ಪೆಟ್ಟಾಗಿ ಕಟ್ಟಾಗಿ ಅದಕ್ಕೆ ಪೆಟ್ಟಾದಾಗ ಆಕ್ಸಿಡೆಂಟ್ ಹಾಗೆ ಏನಾದರೂ ಆದಾಗ ನಾವು ಆ ಹಲ್ಲನ್ನು ಉಳಿಸಲಿಕ್ಕೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಸೊ ನಾವು ಈ ಟ್ರೀಟ್ಮೆಂಟನ್ನು ಮಾಡುವಾಗ ನಾವು ಹಲ್ಲಿನ ಒಳಗೆ ಇರುವ ಆ ಪಲ್ಪನ್ನು ನಾವು ತೆಗೆದು ಆ ಪಲ್ಪಿನ ಜಾಗದಲ್ಲಿ ಆ ಹಲ್ಲನ್ನು ನಾವು ಡಿಸ್ಇನ್ಫೆಕ್ಟ್ ಮಾಡಿ ಕ್ಲೀನ್ ಮಾಡಿ ಆ ಪಲ್ಪಿನ ಜಾಗದಲ್ಲಿ ನಾವು ಒಂದು ಫಿಲ್ಲಿಂಗ್ ಮೆಟೀರಿಯಲನ್ನು ನಾವು ಹಾಕ್ತೇವೆ. ಆ ಟ್ರೀಟ್ಮೆಂಟಿಗೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಓಕೆ, ಸೊ ವೀಕ್ಷಕರೇ, ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್, ಸೊ ಈಗಾಗಲೇ ಡಾಕ್ಟರ್ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಸ್ಲೈಡ್ ಕೂಡ ಇದೆ. ರೂಟ್ ಕ್ಯಾನಲ್ ಟ್ರೀಟ್ಮೆಂಟನ್ನು ಯಾವ ರೀತಿ ಮಾಡ್ತಾರೆ ಅನ್ನುವಂಥ ವಿಚಾರ ಸ್ಲೈಡ್ 1 ಮತ್ತು ಸ್ಲೈಡ್ 2 ಅಲ್ಲಿ ನಾವೀಗ ಕಾಣ್ಬೋದು. ಎಸ್ ಡಾಕ್ಟರ್, ಏನು ಹೇಳ್ತಾರೆ? ಇದು ನೀವು ನೋಡಿದಾಗ ಇದರಲ್ಲಿ ನಿಮಗೆ 3 ಫೋಟೋ ಕಂಡು ಬರುತ್ತದೆ. ಆ ಫಸ್ಟ್ ಇದ್ದ ಫೋಟೋ ಅಲ್ಲಿ ಈ ಪಿಕ್ಚರ್ನಲ್ಲಿ 3 ಭಾಗ ಇದೆ. ಆ ಫಸ್ಟ್ ಪಿಕ್ಚರ್ನಲ್ಲಿ ನಿಮಗೆ ಹಲ್ಲಿದ್ದು ಕ್ಯಾವಿಟಿ ತೋರ್ತದೆ. ಆ ಸೆಕೆಂಡ್ ಪಿಕ್ಚರ್ನಲ್ಲಿ ಆ ಹಲ್ಲಿನ ಒಳಗೆ ಒಂದು ಇನ್ಸ್ಟ್ರೂಮೆಂಟ್ ಹೋಗ್ತಾ ಉಂಟು, ಆ ಮೊದಲಿದ್ದ ಸ್ಲೈಡ್ನಲ್ಲಿ. ಆ ಲಾಸ್ಟ್ ಪಿಕ್ಚರ್ನಲ್ಲಿ ನಾವು ರೂಟ್ ಕೆನಾಲ್ ಫಿಲ್ಲಿಂಗ್ ಹಾಕಿದ ಪಿಕ್ಚರ್ ನಿಮಗೆ ತೋರ್ತದೆ. ಸೊ ಇದರಲ್ಲಿ ನಿಮ್ಮ ಇಡೀ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನಿಮಗೆ ಡಿಸ್ಕ್ರೈಬ್ ಆಗ್ತದೆ. ಓಕೆ, ಸೊ ಈ ರೀತಿಯಾಗಿ ರೂಟ್ ಕ್ಯಾನಲ್ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಬೋದು ಎನ್ನುವಂಥ ವಿಚಾರ. ಡಾಕ್ಟರ್, ಈಗ ಸೊ ಹಾಳಾದ ಎಲ್ಲ ಹಲ್ಲುಗಳನ್ನು ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಿಕೊಂಡು ಉಳಿಸ್ಕೊಳ್ಬೋದು? ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ಒಂದು ಪ್ರಶ್ನೆ ಬಹುಶಃ ಇರ್ಬೋದು, ಏನೋ ಗೊತ್ತಿಲ್ಲ. ಸೊ ಹಾಳಾಗಿದೆ ಅಂತ ಡಾಕ್ಟರ್ ಇದೇ ಹಲ್ಲಿರಲಿ, ಸೊ ಇದನ್ನು ಏನಾದರೂ ಮಾಡಿ ಉಳಿಸ್ಕೊಳ್ಬೋದಾ? ಬೇರೆ ಹೊಸದೆಲ್ಲ ಹಾಕೋದು ಬೇಡ, ಇದನ್ನೇ ಉಳಿಸ್ಕೊಳ್ಬೋದಾ? ಸೊ ಅದಕ್ಕೇನು ಹೇಳ್ತಾರೆ ಡಾಕ್ಟರ್? ಯಾವುದಾದ್ರೂ ಹಲ್ಲು ಹಾಳಾಗಿದ್ರೆ, ಅದು ಹುಳ ತಿಂದಿದ್ರೆ, ಫಸ್ಟ್ ಆ ಡಾಕ್ಟರ್ ಏನು ಮಾಡ್ತಾರೆ ಅಂದರೆ ಆ ಹಲ್ಲನ್ನು ಅವರು ಎಕ್ಸಾಮಿನ್ ಮಾಡ್ತಾರೆ. ಎಕ್ಸಾಮಿನ್ ಮಾಡೋದಂದರೆ ಅದನ್ನು ಒಂದು ಕೆಲವು ಟೆಸ್ಟ್ ಮಾಡ್ಬೋದು, ಅದಕ್ಕೆ ಕೆಲವು ಎಕ್ಸ್ರೇ ತೆಗಿಬೋದು. ಈ ಟೆಸ್ಟ್ ಮಾಡಿ ಅವರು ಹಲ್ಲನ್ನು ಉಳಿಸ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಅವರು ಪರೀಕ್ಷಿಸ್ತಾರೆ. ಎಲ್ಲಿ ಆ ಹಲ್ಲನ್ನು ಉಳಿಸ್ಲಿಕ್ಕೆ ಆಗ್ತದೆ ಆಗ ಅವರು ಅದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಹೆಚ್ಚಾಗಿ ಈಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಡ್ವೈಸ್ ಮಾಡಿದ ಹಲ್ಲು, ಆ ಹಲ್ಲನ್ನು ಖಂಡಿತ ನಮಗೆ ಉಳಿಸ್ಲಿಕ್ಕೆ ಆಗ್ತದೆ. ಎಸ್ ಡಾಕ್ಟ್ರೆ, ಇನ್ನು ಸಾಮಾನ್ಯವಾಗಿ ಸೊ ಎಲ್ಲರ ಹತ್ರ ಒಂದು ಮಾತು ಬಹುಶಃ ಬರ್ಬೋದೇನೋ ಗೊತ್ತಿಲ್ಲ. ಸೊ ಈಗ ತಾನೇ ನೀವು ಹೇಳಿದೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ಹಲ್ಲಿನ ಬೇರೆ ಏನಿದೆ, ಸೊ ಅದನ್ನು ತೆಗೆದ್ಬಿಟ್ಟು ನಾವೇನೋ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಏನಿದೆ ಇದನ್ನು ಮಾಡೋದು. ಸೊ ಬಹುಶಃ ಅಲ್ಲಿ ಬೇರನ್ನು ತೆಗೆದ್ರೆ ಬಹುಶಃ ಒಂದು ಹಲ್ಲಿಗೆ ಜೀವ ಅಂತ ಹೇಳುವಂಥದ್ದು ಬಹುಶಃ ಅದು ಇರ್ತದ
ತದನಂತರದಲ್ಲಿ ಏನು ಹೇಳ್ತೀರಾ? ಹೌದು, ಈಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ನಾವು ಆ ಪಲ್ಪನ್ನು ನಾವು ಅಲ್ಲಿಂದ ತೆಗಿತೇವೆ. ಆ ಪಲ್ಪಿನಲ್ಲಿ ನರ ಉಂಟು. ಸೊ ನಮ್ಮ ಶರೀರದಲ್ಲಿ ನರ ಇರುವುದು ಯಾಕೆ ಅಂದರೆ, ನರ ಇರುವುದು ಒಂದು ಅದಕ್ಕೆ ಒಂದು ಪ್ರೊಟೆಕ್ಟಿವ್ ಫಂಕ್ಷನ್ ಉಂಟು, ಸೆನ್ಸಿಟಿವಿಟಿ, ಸೆನ್ಸೇಷನ್. ಈಗ ನಾವು ಐಸ್ ಕ್ರೀಮ್ ತಿನ್ನುವಾಗ ನಾವು ಐಸ್ ತಿಂದರೆ ನಮಗೆ ಹಲ್ಲಿನಲ್ಲಿ ಒಂದು ಜುಮ್ ಅಂತ ಒಂದು ಸೆನ್ಸೇಷನ್ ಆಗ್ತದೆ. ಈ ನರನ್ನು ನಾವು ಹಲ್ಲಿಂದ ತೆಗೆದಾಗ ಆ ಸೆನ್ಸೇಷನ್ ಮಾತ್ರ ಹಲ್ಲಿನಿಂದ ಹೋಗ್ತದೆ, ಬೇರೆ ಏನಾಗುದಿಲ್ಲ. ಆ ಜೀವ ಅಂತ ಹಲ್ಲಿಂದ ಏನು ಹೋಗುದಿಲ್ಲ. ಸೊ ಇನ್ಫೆಕ್ಷನ್ ಒಂದು ಹಲ್ಲಿನಲ್ಲಿ ಆದಾಗ ಇನ್ಫೆಕ್ಷನ್ ಹಲ್ಲಿನ ಪಲ್ಪಿನಲ್ಲಿ ಇರ್ತದೆ. ಸೊ ಆಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ಆ ಪಲ್ಪನ್ನು ತೆಗೆದು, ಆ ನರವನ್ನು ತೆಗೆದು, ಅದರ ಬದಲಿಗೆ ನಾವು ಅಲ್ಲಿಗೆ ಒಂದು ಫಿಲ್ಲಿಂಗ್ ಅನ್ನು ಹಾಕ್ತೇವೆ. ಆದರೆ ಆ ಹಲ್ಲಿನ ಹೊರಗೆ ಇರುವ ಇನ್ಫೆಕ್ಷನ್, ಆ ಎಲುಬು, ಹಲ್ಲನ್ನು ಸಪೋರ್ಟ್ ಮಾಡುವ ಎಲುಬಿನಲ್ಲಿ ಇರುವ ಇನ್ಫೆಕ್ಷನ್, ಹಲ್ಲಿನ ಇನ್ಫೆಕ್ಷನ್ ನಾವು ತೆಗೆದ ಮೇಲೆ ಆ ಎಲುಬಿನಲ್ಲಿ ಇರುವ ಇನ್ಫೆಕ್ಷನ್ ತನ್ನಷ್ಟಕ್ಕೆ ಅವರ ಇಮ್ಯುನಿಟಿಯಲ್ಲಿ ಅದು ಸಾಲ್ವ್ ಆಗಿ ಹೋಗ್ತದೆ. ಸೊ ಅದರ ದೆಸೆಯಿಂದ ಆ ಹಲ್ಲು, ನಾವು ನರ ತೆಗೆದ ಹಲ್ಲು, ರೂಟ್ ಕೆನಾಲ್ ಮಾಡಿದ ಹಲ್ಲು, ಇಟ್ಸ್ ಅ ಫುಲ್ಲಿ ಫಂಕ್ಷನಲ್ ಟೂತ್, ಇಟ್ಸ್ ಅ ವೆರಿ ಹೆಲ್ದಿ ಟೂತ್. ಅದನ್ನು ನಮ್ಮ ಬಾಯಲ್ಲಿ ನಾವು ಎಷ್ಟು ಸಮಯ ಸಹ ಮೇಂಟೈನ್ ಮಾಡ್ಬೋದು. ಅದು ನಮಗೆ ಉಪಯೋಗ ಬರುವಂಥ ಹಲ್ಲು, ಆದರೆ ಅದರಲ್ಲಿ ಸೆನ್ಸೇಷನ್ ಮಾತ್ರ ಇರೋದಿಲ್ಲ ಅಷ್ಟೇ. ಓಕೆ. ಸೊ ಡಾಕ್ಟರ್, ಸಾಮಾನ್ಯವಾಗಿ ಒಂದು ಮಾತು ಏನಂತ ಹೇಳಿದರೆ, ನಮಗೆ ನೋಡಿದಾಗ ಈಗ ಹಲ್ಲು ಹಾಳಾಗಿದೆ ಅನ್ನುವಂಥದ್ದು ಬಹುಶಃ ನೋಡಿದಾಗ ಗೊತ್ತಾಗುವಂಥದ್ದು. ಬಹುಶಃ ಹಾಳಾದ ಹಲ್ಲಿನಿಂದಾಗಿ ಅದರ ಒಳಗಡೆ ಅದರ ಬೇರೆ ಏನಿದೆ, ಸೊ ಇದಕ್ಕೂ ಕೂಡ ಸಮಸ್ಯೆ ಇದೆ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ನಾವೀಗ ಸಾಮಾನ್ಯವಾಗಿ ಎಲ್ಲರೂ ವರ್ಷಕ್ಕೆ ಒಮ್ಮೆ ಒಂದು ಹೆಲ್ತ್ ಚೆಕಪ್ ಅಂತ ಮಾಡಿಸ್ತಾರೆ. ಅದು ನಮ್ಮ ಶರೀರದಲ್ಲಿ ಏನಾದರೂ ತೊಂದರೆ ಉಂಟಂತ ನಾವು ಹೆಲ್ತ್ ಚೆಕಪ್ ಮಾಡಿಸ್ತೇವೆ. ಅದೇ ರೀತಿ ನಾವು ಯಾವಾಗಲೂ ಹೇಳ್ತೇವೆ, ಒಂದು ಡೆಂಟಲ್ ಚೆಕಪ್ಸ ನೀವು ಮಾಡಿಸಬೇಕು. ನಿಮ್ಮ ಡೆಂಟಿಸ್ಟ್ ಯಾರಿದ್ದಾರೆ ಅವ್ರ ಹತ್ರ ನೀವು ಪ್ರತಿ ವರ್ಷ ಒಮ್ಮೆ ಹೋಗಿ ಒಂದು ಡೆಂಟಲ್ ಚೆಕಪ್ ಮಾಡಿಸಬೇಕು. ಆ ನೀವು ಡೆಂಟಲ್ ಚೆಕಪ್ ಮಾಡುವಾಗ ಆ ಡೆಂಟಿಸ್ಟ್ ನಿಮ್ಮನ್ನು ಆ ಹಲ್ಲನ್ನು ಎಕ್ಸಾಮಿನ್ ಮಾಡಿ, ನಿಮ್ಮ ಹಲ್ಲಿನಲ್ಲಿ ಏನು ತೊಂದರೆ ಉಂಟಾ, ಏನಾದರೂ ಒಂದು ಟೆಸ್ಟ್ ಬೇಕಿದ್ರೆ ಅವರು ಟೆಸ್ಟ್ ಮಾಡ್ಬೋದು, ಅಗತ್ಯ ಇರುವಲ್ಲಿ ಅವರು ಎಕ್ಸ್ರೇ ತೆಗಿಬೋದು. ಈ ರೀತಿ ಅವರು ನಿಮ್ಮ ಹಲ್ಲಿನಲ್ಲಿ ಏನು ತೊಂದರೆ ಇದ್ದರೆ ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ. ಏನಾದರೂ ಟ್ರೀಟ್ಮೆಂಟ್ ಅಗತ್ಯ ಇದೆ ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ. ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಗತ್ಯ ಇರೋದು ನಮಗೆ ಗೊತ್ತಾಗೋದು ಈ ಟೆಸ್ಟ್ ಅಥವಾ ಕೆಲವು ಸರ್ತಿ ಬೇಕಿರುವಾಗ ಎಕ್ಸ್ರೇ ತೆಗೆದು ಮಾತ್ರ. ಎಸ್ ಡಾಕ್ಟರ್, ಒಂದು ಮಾತನ್ನು ಹೇಳಿದ್ರಿ. ಈಗ ಅದೇ ಒಂದು ಏನು ಅಂತ ಹೇಳಿದ್ರೆ, ಸೊ ವರ್ಷ ಈಗ ಹಾರ್ಟಿನ ವಿಷಯ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ವರ್ಷ ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಜನರಿಗೆ ಅರಿವು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬರ್ತಾ ಇದೆ ಅನ್ನುವಂಥ ವಿಚಾರ. ಸೊ ಡೆಂಟಿಸ್ಟ್ಗೆ ಒಂದು ಹಲ್ಲಿನ ವಿಚಾರದಲ್ಲಿ ಬಹುಶಃ ವರ್ಷಕ್ಕೊಂದ್ಸಲ ನಾವು ಹೋಗಬೇಕು, ಅಲ್ಲಿ ಅವ್ರ ಹತ್ರ ಚೆಕಪ್ ಮಾಡಿಸ್ಬೇಕು. ಅಂದರೆ ನೋವು ಬಂದಾಗ ಮಾತ್ರ ನಮಗೆ ಕ್ಲಿನಿಕ್ ಏನಿದೆ ಅದರ ಕಡೆ ಹೋಗಬೇಕು ಅಂತ ಅನ್ನಿಸುವಂಥದ್ದು. ಇದಕ್ಕೆ ಏನು ಹೇಳ್ತಾರೆ ಡಾಕ್ಟರ್? ಸೊ ಎಷ್ಟು ಇಂಪಾರ್ಟೆಂಟ್ ವರ್ಷಕ್ಕೊಂದ್ಸಲ ಹೋಗಿ ಒಂದ್ಸಲ ಚೆಕ್ ಮಾಡುವಂಥದ್ದು, ಏನು ಹೇಳ್ತಾರೆ? ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಜ್ಞಾನ ಅಥವಾ ಇದರಿಂದ ಏನು ಒಳಿತಾಗ್ಬೋದೆನ್ನುವಂತ ಸ್ವಲ್ಪ ಅರಿವು ಕಡಿಮೆ ಇದೆ ಅಂತ ಐ ಗೆಸ್. ನಾವು ಯಾವಾಗಲೂ ಹೆಲ್ತ್ ಕೇರ್ನಲ್ಲಿ ನಾವು ಹೇಳ್ತೇವೆ, ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ಅಂತೆ. ಸೊ ಅದಕ್ಕೆ ಹೆಲ್ತ್ನಲ್ಲಿ ನಾವು ಯಾವಾಗಲೂ ರೂಟೀನ್ ಆಗಿ ವಿ ಹ್ಯಾವ್ ಟು ಬಿಲ್ಡ್ ಇಟ್ ಇನ್ ಟು ಅವರ್ ರೂಟೀನ್ ಅಷ್ಟೇ. ಎಕ್ಸೆಪ್ಟ್ ನಾವು ವಾಟ್ ವಿ ಶುಡ್ ಅನಲೈಸ್ ಇಸ್ ಹೌ ರೂಟೀನ್ ಶುಡ್ ಇಟ್ ಬಿ. ಸೊ ಡೆಂಟಲ್ನಲ್ಲಿ ಐ ಥಿಂಕ್ ಒನ್ಸ್ ಅ ಇಯರ್ ವುಡ್ ಬಿ ಕನ್ಸಿಡರ್ಡ್ ಆಸ್ ರೂಟೀನ್. ಸೊ ಒನ್ಸ್ ಅ ಇಯರ್ ನಿಮಗೆ ತೊಂದರೆ ಇರಲಿ, ತೊಂದರೆ ಇಲ್ಲದೇ ಇರಲಿ, ನೋ ಇಲ್ಲದೇ ಇರಲಿ, ಒಮ್ಮೆ ಹೋಗಿ ಒಂದು ಚೆಕಪ್ ಮಾಡಿಸಿದರೆ ಇಟ್ ವಿಲ್ ಮೇಕ್ ಶೋರ್ ದಟ್ ನಿಮಗೆ ದ ಕ್ವಾಂಟಮ್ ಆಫ್ ಯುವರ್ ಪ್ರಾಬ್ಲಮ್ ವಿಲ್ ಬಿ ಲೆಸ್. ನೀವು ನೆಕ್ಸ್ಟ್ ಟೈಮ್ ನೀವು ಡೆಂಟಿಸ್ಟನ್ನು ವಿಸಿಟ್ ಮಾಡಿದಾಗ ಪ್ರತಿ ಸತಿ ಇದ್ದು ವಿಸಿಟ್ ಮಾಡಬೇಕಂತಿಲ್ಲ, ಇಲ್ಲದೆ ವಿಸಿಟ್ ಮಾಡಿದರೆ ಸಹ ನಿಮಗೆ ತೊಂದರೆ ಕಡಿಮೆ ಆಗ್ತದೆ. ಎಸ್ ಡಾಕ್ಟರ್, ಬಹುಶಃ ಅದೇ ನೋವಿಲ್ಲದೆ ಏನು ಟ್ರೀಟ್ಮೆಂಟ್ ಒಂದ್ಸಲ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಬಹುಶಃ ಮುಂದೆ ಬರುವಂಥ ಅನಾಹುತ ಏನಿದೆ, ಸೊ ನೋವಿನದನ್ನು ಕಡಿಮೆ ಮಾಡಲಿಕ್ಕೆ ಇದೊಂದು ಪರಿಪಾಠ ಎನ್ನುವಂಥ ಮಾತು ಡಾಕ್ಟರ್ ಹೇಳ್ತಾ ಇದ್ದಾರೆ. ಎಸ್, ಸೊ ಹಾಗೆ ಡಾಕ್ಟರ್ ಒಂದು ಮಾತನ್ನು ಹೇಳಿದ್ರು, ಒಂದು ಹಲ್ಲಿನ ಬೇರೆಗೆ ತೊಂದರೆ ಇದೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅನ್ನುವಂಥ ವಿಚಾರದಲ್ಲಿ ಒಂದು ಸ್ಲೈಡ್ ಇದೆ. ಸೊ ಆ ಸ್ಲೈಡನ್ನು ನೋಡುವ. ಸೊ ಇದ್ರ ಬಗ್ಗೆ ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳುವ. ಸ್ಲೈಡ್ 2 ಅಲ್ಲಿ ಸೊ ನಾವೇ ಕಾಣ್ತಾ ಇರ್ಬೋದು, ಹಲ್ಲಿನ ಬೇರೆಗೆ ತೊಂದರೆ ಇದೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂತೇಳಿ. ಸೊ ನಾವೀಗ ಒಂದು ಡೆಂಟಲ್ ಎಕ್ಸಾಮಿನೇಷನ್, ಒಂದೇ ನಾವು ರೂಟೀನ್ ಎಕ್ಸಾಮಿನೇಷನ್ಗೆ ಹೋಗ್ತೇವೆ, ಅಥವಾ ಕೆಲವು ಸರ್ತಿ ಮೇ ಬಿ ಇಟ್ ಇಸ್ ಅನ್ ಎಮರ್ಜೆನ್ಸಿ, ಹಲ್ಲು ನೋವೊಟ್ಟಿಗೆ ನಾವು ಆ ಡೆಂಟಿಸ್ಟ್ ಹತ್ರ ಹೋಗ್ಬೋದು. ನೀವು ಹೋದಾಗ ಅವರು ಕೆಲವು ಟೆಸ್ಟ್ ಮಾಡ್ತಾರೆ, ನಮ್ಮ ಹತ್ರ ಕೆಲವು ವೈಟಾಲಿಟಿ ಟೆಸ್ಟ್, ಆ ರೀತಿ ಬೇರೆ ಬೇರೆ ಟೆಸ್ಟ್ ಉಂಟು. ಅದರ ಒಟ್ಟಿಗೆ ಕೆಲವು ಇಮೇಜಿಂಗ್ ಟೆಸ್ಟ್ ಸಹ ಉಂಟು. ಈ ರೀತಿ ಇದೊಂದು RVG ಅಂತ ಒಂದು ಎಕ್ಸ್ರೇ. ಇಂಥ ಟೆಸ್ಟಿನಲ್ಲಿ ಸಹ ನಮಗೆ ಹಲ್ಲಿನ ಒಳಗೆ ಏನು ತೊಂದರೆ ಉಂಟು, ಹಲ್ಲಿದ್ದು ಬೇರಿನ ಹತ್ತಿರ ಏನು ತೊಂದರೆ ಉಂಟು, ಹಲ್ಲಿದ್ದು ಸುತ್ತ ಇರೋ ವಸಡಿನಲ್ಲಿ, ಅದರ ಎಲುಬಿನಲ್ಲಿ ಏನು ತೊಂದರೆ ಉಂಟು, ಅದು ನಮಗೆ ಗೊತ್ತಾಗ್ತದೆ. ಅದರಲ್ಲಿ ನಮಗೆ ಒಳ್ಳೆಯ ಒಂದು ಆ್ಯಕ್ಯುರೇಟ್ ಆಗಿ ಒಂದು ಡಯಾಗ್ನೋಸಿಸ್ ನಮಗೆ ಬರ್ತದೆ. ಓಕೆ. ಸೊ ಹಾಗೆ ಡಾಕ್ಟ್ರೆ, ಈಗ ಹಲ್ಲಿನ ವಿಷಯ ಅಂತ ಹೇಳಿದರೆ ಸಾಕಷ್ಟು ಜನರಿಗೆ ಹಲ್ಲು ನೋವು ಬಂದ್ರೇ ತಡ್ಕೊಳ್ಳಿಕ್ಕೆ
ಕೆಲವು ಜನರಿಗೇನು ಆಗೋದು ಭಾರಿ ಕಷ್ಟ, ಚಿಕ್ಕ ಮಕ್ಕಳಿಗೆ ಇರ್ಬೋದು, ದೊಡ್ಡವರಿಗಾಗಿರ್ಬೋದು. ಸೊ ಬಹುಶಃ ಅವ್ರದ್ದೊಂದು ಸಂಶಯ, ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡುವಾಗ ಇನ್ನೂ ಸ್ವಲ್ಪ ಜಾಸ್ತಿ ನೋವಾಗ್ಬೋದೇನೋ ಎನ್ನುವಂಥ ಒಂದು ಸಾಮಾನ್ಯವಾಗಿ ಬಹುಶಃ ರೂಟ್ ಕ್ಯಾನಲ್ಗೆ ಟ್ರೀಟ್ಮೆಂಟಿಗೆ ಯಾರು ಒಳಪಟ್ಟಿರ್ತಾರೆ ಅವ್ರಿಗೆ ಗೊತ್ತಿರ್ಬೋದು ಏನು ನೋವು ಆಗೋದಿಲ್ಲ, ಯಾವ ರೀತಿ ಆಗೋದಿಲ್ಲ. ಸೊ ಟ್ರೀಟ್ಮೆಂಟ್ ಆದ ನೆಕ್ಸ್ಟ್ ಡೇನೇ ನಾವು ಕೆಲಸಕ್ಕೆ ಹೋಗೋದೇನೋ ಅಂತ ವಿಚಾರ ಆಗದವರಿಗೆ ಸೊ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳುವಾಗ ಏನೋ ಒಂದ್ಸಲ ಗಾಬರಿ, ಇನ್ನೆಷ್ಟು ನೋವು ತಿನ್ಬೇಕೇನೋ ಸಮಥಿಂಗ್, ಏನು ಹೇಳ್ತಾರೆ ಡಾಕ್ಟರ್? ಅದಕ್ಕೆ ನೋವು ಇರ್ತದಾ? ಅದೇ ನಾರ್ಮಲಿ ಒಂದು ಮನುಷ್ಯನಿಗೆ ಒಂದು ಮಿಸ್ಕನ್ಸೆಪ್ಷನ್ ಇರ್ತದೆ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದರೆ ನೋವು ಉಂಟು ಅಂತ, ನೋವು ಆಗ್ತದೆ ಅಂತ. ಸೊ ಅದಕ್ಕೆ ಹೆಚ್ಚಾಗಿ ನಮಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟಿಗೆ ಬರುವ ಪೇಷಂಟ್ಸ್ ಅವರು ನೋವೊಟ್ಟಿಗೆ ಬರ್ತಾರೆ. ಕೆಲವೊಮ್ಮೆ ನಮಗೆ ನೋವು ಇಲ್ಲದೆ ಇರುವ ಹಲ್ಲಿನಲ್ಲಿ ಸಹ ನಾವು ಡಯಾಗ್ನೋಸ್ ಮಾಡಿ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ತೇವೆ. ಆದರೆ ಹೆಚ್ಚಾಗಿ ನಮಗೆ ನೋವು ಇರುವ ಪೇಷಂಟ್ಸ್ ನಮಗೆ ಬರ್ತಾರೆ. ಸೊ ನಾವು ಏನು ಮಾಡ್ತೇವೆ ಅಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವ ಮೊದಲು ಸಹಜವಾಗಿ ನಾವು ಒಂದು ಲೋಕಲ್ ಅನೆಸ್ಥೀಸಿಯಾ ಕೊಟ್ಟು, ಆ ಲೋಕಲ್ ಅನೆಸ್ಥೀಸಿಯಾ ಆ್ಯಕ್ಟ್ ಆದ ಮೇಲೆ, ಆ ಹಲ್ಲು ಕಂಪ್ಲೀಟ್ಲಿ ಮರಗಟ್ಟಿದ ಮೇಲೆ ಮತ್ತೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಈ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡುವಾಗ ಪೇಷಂಟಿಗೆ ಏನು ನೋವಾಗೋದಿಲ್ಲ. ಈ ಟ್ರೀಟ್ಮೆಂಟ್ ಆದ ಮೇಲೆ ಈಗ ಒಂದು ಅನೆಸ್ಥೀಸಿಯಾ ನಾವು ಕೊಟ್ಟರೆ ಆ ಅನೆಸ್ಥೀಸಿಯಾ ಒಂದು ಗಂಟೆ 1.5 ಗಂಟೆ ಅದು ಅದರ ಎಫೆಕ್ಟ್ ಇರ್ತದೆ. ಅದು ಆದ ಮೇಲೆ, ನಿಮ್ಮ ಟ್ರೀಟ್ಮೆಂಟ್ ಆದ ಮೇಲೆ ಪೇಷಂಟ್ ಈಗ ಮನೆಗೆ ಹೋದ ಮೇಲೆ ಏನು ನೋವಾಗಬಾರ್ದಂತೆ ನಾವು ಪೇನ್ ಕಿಲ್ಲರ್ಸ್, ಅನಾಲ್ಜೆಸಿಕ್ಸ್ ನಾವು ಬರೆದು ಕೊಡ್ತೇವೆ. ಅಗತ್ಯ ಇರುವಲ್ಲಿ ಆ್ಯಂಟಿಬಯೋಟಿಕ್ಸ್ ಬರೆದು ಕೊಡ್ತೇವೆ. ಸೊ ಈ ರೀತಿ ಟ್ರೀಟ್ಮೆಂಟ್ ಆಗುವಾಗ ಮತ್ತು ಟ್ರೀಟ್ಮೆಂಟ್ ಆದ ಮೇಲೆ ಸಹ ಯಾವ ನೋವು ಸಹ ಪೇಷಂಟಿಗೆ ಅನುಭವಿಸಲಿಕ್ಕೆ ಇರುವ ಹಾಗೆ ನಾವು ಟ್ರೀಟ್ಮೆಂಟ್ ನಮಗೆ ಮಾಡಲಿಕ್ಕೆ ಆಗುವಂಥದ್ದು. ಓಕೆ, ಸೊ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಆದಮೇಲೆ ಡಾಕ್ಟ್ರೆ, ಸೊ ಸರ್ವೇ ಸಾಮಾನ್ಯವಾಗಿ ಕಂಪ್ಲೀಟಾಗಿ ಗುಣಮುಖ ವಿದೌಟ್ ನೋವು, ಸೊ ಹಾಗೆ ಇರುವಂಥದ್ದು ಎಷ್ಟು, ಒಂದು 2 ದಿವಸ 3 ದಿವಸ ಹಾಗೆ ಬೇಕಾಗ್ಬೋದಾ, ಏನು ಹೇಳ್ತೀವಿ? ಹೆಚ್ಚಾಗಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಮುಗಿದ ಮೇಲೆ ಯಾವ ಪ್ರೊಸೀಜರ್ ಸಹ ನಮ್ಮ ಶರೀರದ ಮೇಲೆ ನಾವು ಯಾವ ಪ್ರೊಸೀಜರ್ ಮಾಡಿದರೆ ಸಹ ಒಂದು ಚೂರು ಡಿಸ್ಕಂಫರ್ಟ್ 1 ಅಥವಾ 2 ದಿನ ಇದ್ದೇ ಇರ್ತದೆ. ಆ ಪ್ರೊಸೀಜರ್ ಜೊತೆಯಿಂದ ಚೂರು ಇನ್ಫ್ಲಮೇಷನ್ ಇದ್ದೇ ಇರ್ತದೆ. ಸೊ ಆ ಸಮಯಕ್ಕೆ ನಿಮ್ಮ ಡಾಕ್ಟರ್ ಕೊಟ್ಟ ಪ್ರಿಸ್ಕ್ರಿಪ್ಷನ್ಸನ್ನು ನೀವು ತಗೊಂಡ್ರೆ 1-2-3 ದಿನದಲ್ಲಿ ನಿಮ್ಮ ಎಲ್ಲ ನೋವು ಗುಣ ಆಗಿ ಇಟ್ ಶುಡ್ ಬಿ ಬ್ಯಾಕ್ ಟು ನಾರ್ಮಲ್. ವೀಕ್ಷಕರು, ತಾವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹತ್ರ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್, ಸೊ ಇದರ ಬಗ್ಗೆ ಹೆಚ್ಚಿನದಾದಂಥ ಒಂದು ಮಾಹಿತಿಯನ್ನು ಡಾಕ್ಟರ್ ಕಾರ್ತಿಕ್ ಶೆಟ್ಟಿ ಅವರು ಕೊಡ್ತಾ ಇದ್ದಾರೆ. ತಾವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಕರೆ ಮಾಡಿ 2400-127 ಹಾಗೂ 2400-727. ಇನ್ನಷ್ಟು ಪ್ರಶ್ನೆಗಳು ಡಾಕ್ಟರ್ ಹತ್ರ ಕೇಳಲಿಕ್ಕಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಕೊಡ್ತಾರೆ ಒಂದು ಸಣ್ಣ ವಿರಾಮದ ನಂತರ. ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಕಾರ್ತಿಕ್ ಶೆಟ್ಟಿ ಅವರು ಸೊ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಏನಿದೆ ಇದರ ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಕಾರ್ತಿಕ್ ಶೆಟ್ಟಿ ಅವರು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಬ್ರಾಂಚ್ ಏನಿದೆ, ಸೊ ಇದರ ಪ್ರೆಸಿಡೆಂಟ್ ಎಲೆಕ್ಟ್ ಕೂಡ ಆಗಿರುವಂಥದ್ದು. ಸಾಕಷ್ಟು ಈ ಒಂದು ಹಲ್ಲಿನ ವಿಚಾರ ಆಗಿರ್ಬೋದು ಅಥವಾ ಡೆಂಟಲ್ ರಿಲೇಟೆಡ್ ವಿಷಯಗಳಲ್ಲಿ ಸಾಕಷ್ಟು ತಿಳುವಳಿಕೆ ಮತ್ತು ಸಾಕಷ್ಟು ಜನರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟವರು ಕೂಡ ಹೌದು. ಸೊ ಯಾವುದಾದ್ರೂ ಪ್ರಶ್ನೆಗಳು ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಇದರ ಬಗ್ಗೆ ಈ ರಿಲೇಟೆಡ್ ಯಾವುದಾದ್ರೂ ಪ್ರಶ್ನೆಗಳು ತಮ್ಮಲ್ಲಿದ್ದರೆ 2400-127 ಹಾಗೂ 2400-727 ಕರೆ ಮಾಡಿ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಡಾಕ್ಟರ್ ಕೊಡ್ತಾರೆ ಅನ್ನುವಂಥ ವಿಚಾರ. ಇನ್ನೊಂದು ಡಾಕ್ಟರ್, ಈಗ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡುವಾಗ ಏನಾದರೂ ಸ್ವಲ್ಪ ಬ್ಲಡ್ ಎಲ್ಲ ಸ್ವಲ್ಪ ಜಾಸ್ತಿ ಹೋಗುವಂಥದ್ದು, ಅಂದರೆ ತುಂಬ ವೀಕ್ನೆಸ್ ಇದ್ದವರು ಸಮಥಿಂಗ್ ಈ ರೀತಿ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾನು ತುಂಬ ವೀಕ್ ಇದ್ದೇನೆ, ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡುವಾಗ ಸಾಕಷ್ಟು ಬ್ಲಡ್ ಎಲ್ಲ ಹೋಗ್ತದೆ ಹಲ್ಲಿಂದ ಸಮಥಿಂಗ್, ಹಾಗೇನಾದರೂ ಸ್ವಲ್ಪ ಇದ್ದರೆ ಅಂಥವ್ರಿಗೆ ಏನು ಹೇಳ್ತಾರೆ ಡಾಕ್ಟರ್? ಜಾಸ್ತಿ ಹೋಗ್ತದಾ? ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ಮೊದಲನೇ ಅಪಾಯಿಂಟ್ಮೆಂಟ್ನಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ನಾವು ಹಲ್ಲಿದ್ದು ನಾನು ಮೊದಲು ಹೇಳಿದಾಗೆ ಅದರೊಳಗೆ ಒಂದು ಪಲ್ಪ್ ಉಂಟು, ಅದರಲ್ಲಿ ಒಂದು ರಕ್ತದ ಅಂಶ ಉಂಟು. ಮೊದಲನೇ ಅಪಾಯಿಂಟ್ಮೆಂಟಿನಲ್ಲಿ ನಾವು ಆ ರಕ್ತನಾಳಗಳನ್ನು ನಾವು ತೆಗೆಯುವಾಗ 1-2 ಹನಿ ರಕ್ತ ಹೋಗ್ಬೋದು ಅಷ್ಟೇ, ಕೇವಲ 2 ಹನಿ, ಹೌದು ಅಷ್ಟೇ. ಆದರೆ ಅದಾದ ಮೇಲೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದಾಗ ಆ ಹಲ್ಲಿನ ಒಳಗೆ ಇರುವ ಎಲ್ಲ ರಕ್ತದ ಅಂಶವನ್ನು ನಾವು ಕ್ಲಿಯರ್ ಮಾಡಿ ಆ ಹಲ್ಲನ್ನು ಕ್ಲೀನ್ ಮಾಡಿ ನಾವು ಒಂದು ರೂಟ್ ಕೆನಾಲ್ ಫಿಲ್ಲಿಂಗ್ ಹಾಕ್ತೇವೆ. ಸೊ ಅದರ ದಿಸೆಯಿಂದ ಬ್ಲೀಡಿಂಗ್ ಈಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ನಲ್ಲಿ ತುಂಬ ಮಿನಿಮಮ್, ಜಾಸ್ತಿ ಏನು ಬ್ಲೀಡಿಂಗಿನ ಬಗ್ಗೆ ಹೆದರಬೇಕಂತ ಏನಿಲ್ಲ. ಸೊ ಹಾಗೆ ಇನ್ನೊಂದು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೋವಾಗದಾಗೆ ಇಂಜೆಕ್ಷನ್ ಕೊಡ್ತೀರಾ ಅಂತ ಹೇಳಿದರು. ಸೊ ಪ್ರೋಸೆಸ್ ಹೇಗೆ ಡಾಕ್ಟರ್, ಇದಕ್ಕೆ ಏನು ಹೇಳ್ತೀವಿ? ಅದೇ ನಾನು ಹೇಳಿದಾಗೆ ಹೆಚ್ಚಾಗಿ ಈಗ ಹಲ್ಲಿನಲ್ಲಿ ನಾವೀಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ಮೊದಲೇ ಅದು ನೋವು ಇರುವ ಹಲ್ಲು ಇರ್ಬೋದು, ಅಥವಾ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ಏನು ನೋವು ಇರದೇ ಇರಬಾರ್ದಂತೆ ನಾವು ಒಂದು ಲೋಕಲ್ ಅನೆಸ್ಥೀಸಿಯಾ ನಾವು ಕೊಡ್ತೇವೆ. ಆ ಲೋಕಲ್ ಅನೆಸ್ಥೀಸಿಯಾ ಇಂಜೆಕ್ಷನ್ ಮುಖಾಂತರ ನಾವು ಕೊಡ್ತೇವೆ.
ಅದರ ಇಫೆಕ್ಟ್ ಒಂದು ಗಂಟೆ ಇಲ್ಲಾಂದರೆ 1.5 ಗಂಟೆ ಉಳಿತದೆ. ಯೂಶಲಿ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ನಲ್ಲಿ ಯೂಸ್ ಮಾಡೋದು ಶಾರ್ಟ್ ಆ್ಯಕ್ಟಿಂಗ್ ಎಲ್ಲೆ ಅಂತ. ಶಾರ್ಟ್ ಆ್ಯಕ್ಟಿಂಗ್ ಎಲ್ಲೆ ಅಂದರೆ ಅದರ ಇಫೆಕ್ಟ್ 1-1.5 ಗಂಟೆಯ ಒಳಗೆ ಅದು ಕ್ಲಿಯರ್ ಆಗಿ ಹೋಗ್ತದೆ. ಸೊ ಈ ಪ್ರೊಸೀಜರ್ ಮಾಡಿದ ಮೇಲೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಪೇಷಂಟ್ಸಿಗೆ, ಅಂದರೆ ಕೆಲಸಕ್ಕೆ ಹೋಗಬಾರ್ದು ಹಾಗೆ ಅಂತ ರಿಸ್ಟ್ರಿಕ್ಷನ್ಸ್ ಇಲ್ಲ. ಲೋಕಲಿ ನಾವು ಟ್ರೀಟ್ ಮಾಡಿದ ಜಾಗ ಅಲ್ಲಿ ಮರಗಟ್ಟಿರ್ತದೆ, ಅದು ತನ್ನಷ್ಟಕ್ಕೆ ಕ್ಲಿಯರ್ ಆಗಿ ಹೋಗ್ತದೆ. ಹೌದು. ಓಕೆ. ಸೊ ಹಾಗಾಗಿ ಬಹುಶಃ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಎನ್ನುವಂಥ ವಿಚಾರ ಬಂದಾಗ ಹೆದರ್ಕೊಳ್ಳುವಂಥ ಅವಶ್ಯಕತೆ ಯಾವುದಿಲ್ಲ ಅನ್ನುವಂಥ ವಿಷಯ ಡಾಕ್ಟ್ರ್ ಹೇಳಿದರು. ಸೊ ಏನೊಂದು ಸುಮಾರು 2 ಹನಿ ರಕ್ತ ಏನಿದೆ ಸೊ ಆಲ್ಮೋಸ್ಟ್ ಹೋಗ್ಬೋದು. ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಜನರು ಮಾತಾಡ್ಕೊಳ್ಳುವಾಗ ಈ ರೀತಿಯಾಗಿ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಸೊ ಜಾಸ್ತಿ ಬ್ಲಡ್ ಹೋಗ್ಕೊಂಡು ಮಾರೆ ಸಮಥಿಂಗ್ ಹಾಗೆಲ್ಲ ಸೊ ಮಾತಾಡುವಂಥದ್ದು ಬಹುಶಃ ಮಾಹಿತಿ ಇಲ್ಲದೆ ಈ ರೀತಿ ಮಾತಾಡುವಂಥದ್ದು ತಪ್ಪಾಗ್ತದೆ ಅನ್ನುವಂಥ ವಿಚಾರ ಡಾಕ್ಟ್ರ್ ಹೇಳಿರುವಂಥದ್ದು. ಹಾಗೆ ಡಾಕ್ಟ್ರೆ, ಸೊ ಈಗ ಹಲ್ಲಿನ ಬೇರೆ ಏನಿದೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಆದ ನಂತರದಲ್ಲಿ ಆ್ಯಕ್ಚುಲಿ ಹೇಳಿರುವಂಥದ್ದು ಇದು ಫಿಲ್ಲಿಂಗ್ ಎನ್ನುವಂಥ ವಿಚಾರ ಬಂದಾಗ ಯಾವುದರಿಂದ ಫಿಲ್ಲಿಂಗ್ ಮಾಡ್ತಾರೆ ಅದನ್ನು? ಈಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ಹಲ್ಲಿದ್ದು ಬೇರಿಗೆ ನಾವು ಒಂದು ಫಿಲ್ಲಿಂಗನ್ನು ಹಾಕ್ತೀವಿ. ಈ ಫಿಲ್ಲಿಂಗಿಗೆ ಹಾಕುವ ಮೆಟೀರಿಯಲ್ ಅದರ ಹೆಸರು ಘಟಪರ್ಚ ಅಂತ. ಅದೊಂದು ನ್ಯಾಚುರಲ್ ಮೆಟೀರಿಯಲ್. ಇದು ಯಾವ ರೀತಿಯಲ್ಲಿ ಅದು ಕೊರೋಡಾಗೋದಿಲ್ಲ, ಅದು ನಮ್ಮ ಶರೀರಕ್ಕೆ ಯಾವ ರೀತಿಯಲ್ಲಿ ಹಾನಿಕಾರ ಅಲ್ಲ, ಅದು ಎಷ್ಟು ವರ್ಷ ಆದರೆ ಸಹ ಅದು ಕರಗಿ ಹೋಗೋದಿಲ್ಲ, ಅದೊಂದು ಇನರ್ಟ್ ಮೆಟೀರಿಯಲ್. ಸೊ ಈ ಮೆಟೀರಿಯಲ್ ಒಟ್ಟಿಗೆ ನಾವು ಹಲ್ಲಿದ್ದು ರೂಟನ್ನು ಫಿಲ್ ಮಾಡ್ತೇವೆ. ಈ ಮೆಟೀರಿಯಲ್ನಲ್ಲಿ ಸಾಧಾರಣ ಲಾಸ್ಟ್ 100 ವರ್ಷದಿಂದ ಅದೇ ಮೆಟೀರಿಯಲ್ ನಾವು ಯೂಸ್ ಮಾಡ್ತಾ ಬಂದಿದ್ದೇವೆ. ಅದರ ಮೆಟೀರಿಯಲ್ನಲ್ಲಿ ಕೆಲವುದು ಅಡ್ವಾನ್ಸ್ಮೆಂಟ್ಸ್ ಬಂದಿದೆ. ಅಂದರೆ ಮೊದಲು ನಾವು ಘಟಪರ್ಚ ಒಂದು ಸಾಲಿಡ್ ಸ್ಟೇಟ್ನಲ್ಲಿ ಯೂಸ್ ಮಾಡ್ತಾ ಬಂದಿದ್ದೇವೆ. ಈಗೀಗ ಘಟಪರ್ಚ ಅದರಲ್ಲಿ ಒಂದು ಇಂಜೆಕ್ಟಬಲ್ ಘಟಪರ್ಚ, ಥರ್ಮೋಪ್ಲಾಸ್ಟಿಸೈಸ್ ಘಟಪರ್ಚ ಅಂತ ಹೊಸ ವೇರಿಯೇಷನ್ಸ್ ಎಲ್ಲ ಬಂದಿದೆ ಅದರಲ್ಲಿ. ಅದರ ಮೆಟೀರಿಯಲ್ ಮೋರಲೆಸ್ ಅದು ಅದೇ ಮೆಟೀರಿಯಲ್ ನಾವು ಯೂಸ್ ಮಾಡ್ತೇವೆ. ಸೊ ಹೆಚ್ಚಾಗಿ 90 to 95% ಆಫ್ ದ ಟೈಮ್ಸ್ ನೀವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಯಾವ ಡಾಕ್ಟರ್ ಮಾಡಿದಾಗ ಮೆಟೀರಿಯಲ್ ಫಿಲ್ಲಿಂಗ್ ಮೆಟೀರಿಯಲ್ ಅಟ್ಲೀಸ್ಟ್ ಅದೇ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಓಕೆ, ಎಸ್ ಡಾಕ್ಟ್ರೆ. ಸೊ ಇನ್ನು ಈ ಹಲ್ಲಿನ ಬೇರಿನ ವಿಷಯಕ್ಕೆ ಬರುವಾಗ ಸೊ ಎಲ್ಲ ಹಲ್ಲಿನ ಬೇರುಗಳು ಏನು ಒಂದೇ ರೀತಿ ಇರ್ತವೆ ಡಾಕ್ಟರ್, ಅಥವಾ ಎಲ್ಲ ಹಲ್ಲಿನ ಬೇರುಗಳು ಏನು ಕೆಲವುದರಲ್ಲಿ 1 ಅಥವಾ ಕೆಲವರು 2-3 ಹಾಗೇನಾದರೂ ಇರ್ತದೆ ಅಥವಾ ಹೇಗೆ ಎಲ್ಲ ಈಕ್ವಲ್ ಆಗಿರ್ತದೆ ಏನಾಗ್ತದೆ? ನಮ್ಮ ಎಲ್ಲ ಹಲ್ಲು ಒಂದೇ ರೀತಿ ಇರುವುದಿಲ್ಲ. ನಮ್ಮ ಬಾಯಲ್ಲಿ ಈಗ 32 ಹಲ್ಲು ಇರ್ತದೆ. ಆ 32 ಹಲ್ಲಿನಲ್ಲಿ ಇನ್ಸೈಸರ್ಸ್ ನಮ್ಮ ಎದುರಿದ್ದ ಹಲ್ಲು, ಕೆನೈನ್ಸ್ ನಮ್ಮ ಶಾರ್ಪ್ ಇದ್ದ ಹಲ್ಲು, ಪ್ರಿಮೋಲರ್ಸ್ ನಮ್ಮ ಸಣ್ಣ ಗ್ರೈಂಡಿಂಗ್ ಹಲ್ಲು, ಮತ್ತು ನಮ್ಮ ಮೋಲರ್ಸ್ ನಮ್ಮ ದೊಡ್ಡ ಗ್ರೈಂಡಿಂಗ್ ಹಲ್ಲು. ಸೊ ಆ ರೀತಿ ಈಗ ಇನ್ಸೈಸರ್ಸ್ನಲ್ಲಿ ಒಂದು ರೂಟ್ ಇರ್ತದೆ, ಕೆನೈನ್ಸ್ನಲ್ಲಿ ಒಂದು ರೂಟ್ ಇರ್ತದೆ. ನಮ್ಮ ಪ್ರಿಮೋಲಾರ್ಸ್ ಮತ್ತು ನಮ್ಮ ಮೋಲಾರ್ಸ್ನಲ್ಲಿ ಕೆಲವೊಮ್ಮೆ 2 ರೂಟ್ ಅಥವಾ ಕೆಲವೊಮ್ಮೆ 3-4 ರೂಟ್ ಸಹ ಇರ್ಬೋದು. ಈ ಒಂದೊಂದು ಬೇರಿನ ಒಳಗೆ ಒಂದು ರೂಟ್ ಕೆನಾಲ್ ಇಲ್ಲದ್ರೆ 2 ರೂಟ್ ಕೆನಾಲ್ ಇರ್ತದೆ. ಸೊ ಈ ತಿಳುವಳಿಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವ ಡಾಕ್ಟರಿಗೆ ಇರ್ತದೆ. ಸೊ ಅದರ ಪ್ರಕಾರ ಅವರು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ಯಾವಾಗಲೂ ಅಲ್ಲಿದ್ದೊಂದು ಅಳತೆ ತೆಗೆದು ಅದಾದ ಮೇಲೆ ಇರುವ ಎಲ್ಲ ಬೇರನ್ನು ಅವರು ಕಂಡು ಹಿಡಿದು ಅದನ್ನು ಅವರು ಫಿಲ್ ಮಾಡ್ತಾರೆ. ಈ ಬಗ್ಗೆ ಸ್ಲೈಡ್ ಕೂಡ ಇದೆ. ಸೊ ಹಲ್ಲಿನ ಬೇರು ಉದ್ದ ಗೊತ್ತಾಗುವಂಥದ್ದು ಹೇಗೆ? ಸೊ ಬಹುಶಃ ಡಾಕ್ಟ್ರುಗಳಿಗೆ ಏನೋ ಒಂದು ಎಕ್ಸ್ರೇ ಆಗಿರ್ಬೋದು ಅಥವಾ ವಾಟ್ ಎವರ್ ಅದಕ್ಕಿಂತ ಮುಂಚಿತವಾಗಿ ಸೊ ಇದರಲ್ಲಿ ಗೊತ್ತಾಗುವಂಥ ಡಾಕ್ಟ್ರ್ ಏನು ಹೇಳ್ತೀವಿ? ಈಗೀಗ ಅದೇ ನಾನು ಹೇಳಿದಾಗೆ ತುಂಬ ಹೊಸ ಉಪಕರಣಗಳೆಲ್ಲ ಬಂದಿದೆ ನಮ್ಮ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ತುಂಬ ಸೂಕ್ಷ್ಮವಾದ ಏರಿಯಾ ಇದು ರೂಟ್ ಕೆನಾಲ್. ಸೊ ಅದನ್ನು ದೊಡ್ಡದಾಗಿ ನೋಡಲಿಕ್ಕೆ ನಾವೀಗ ಮೈಕ್ರೋಸ್ಕೋಪ್ಸನ್ನು ಯೂಸ್ ಮಾಡಿ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ತೇವೆ. ರೂಟ್ ಕೆನಾಲಿನ ಒಳಗೆ ಹಲ್ಲಿನ ಒಳಗೆ ನೋಡಲಿಕ್ಕೆ ಡೆಂಟಲ್ನಲ್ಲಿ ಈಗ ಒಂದು CT ಸ್ಕ್ಯಾನ್ ಬಂದಿದೆ. ಅದನ್ನು ನಾವು CBCT ಅಂತ ನಾವು ಹೇಳ್ತೇವೆ. ಈ CBCT ತೆಗೆದಾಗ ನಮಗೆ ಹಲ್ಲಿನ ಒಳಗೆ ರೂಟ್ ಕೆನಾಲ್ ಎಷ್ಟು ಉಂಟು, ಅದರ ಸೈಜ್ ಎಷ್ಟು, ಹಲ್ಲಿನ ಪಕ್ಕದಲ್ಲಿ ಇನ್ಫೆಕ್ಷನ್ ಇದ್ದರೆ ಆ ಇನ್ಫೆಕ್ಷನ್ ಇದ್ದ ಸೈಜ್ ಎಷ್ಟು, ಅದನ್ನು ನಮಗೆ ನೋಡಿ ವಿಜುವಲೈಸ್ ಮಾಡಲಿಕ್ಕೆ ಆಗ್ತದೆ. ಈಗ ನಮ್ಮ ನಾರ್ಮಲ್ ಮೆಡಿಕಲ್ CT ಸ್ಕ್ಯಾನಿನ ಹಾಗೆ ಇದು ಒಂದು ಡೆಂಟಲ್ CT ಸ್ಕ್ಯಾನ್. ಮತ್ತು ನಾವು ಇನ್ನೂ ವಿಜುವಲೈಸೇಷನ್ ಮಾಡಲಿಕ್ಕೆ ನಾವು ನಾರ್ಮಲಿ ನಮ್ಮ ಎಕ್ಸ್ರೇಸನ್ನು ಯೂಸ್ ಮಾಡ್ತೇವೆ. ಓಕೆ. ಇನ್ನು ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ನಲ್ಲಿ ಇರುವಂಥ ವಿಧಾನಗಳು 1 ಇದೆ 2 ಇದೆ ಅಥವಾ ಜಾಸ್ತಿ ಇದೆ? ರೂಟ್ ಕೆನಾಲ್ ಟ್ರೀಟ್ಮೆಂಟ್ನಲ್ಲಿ ಈಗ ನಾವು ಅದನ್ನು ಕ್ಯಾಟಗರೈಸ್ ಮಾಡಬೇಕಂತ ಇದ್ದರೆ ಪ್ರೊಸೀಜರ್ ಮೋರರ್ಲೆಸ್ ಅದು ಯಾವಾಗಲೂ ಒಂದೇ ಉಳಿತದೆ. ಆದರೆ ನಾವು ಮೊದಲಿಂದ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು 1, 2, 3 ಅಥವಾ 4 ಅಪಾಯಿಂಟ್ಮೆಂಟ್ನಲ್ಲಿ ಮಾಡ್ತಾ ಬಂದಿದ್ದೇವೆ. ಅದನ್ನು ನಾವು ಮಲ್ಟಿ ವಿಸಿಟ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಆದರೆ ಈಗೀಗ ತುಂಬ ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಈಗ ನಾವು ಈಗ ಎಕ್ಸ್ರೇ ತೆಗೆಯೋದು ಮೊದಲು ನಾವು ಫಿಲ್ಮಿನಲ್ಲಿ ತೆಗಿತಾ ಇತ್ತು. ಅದಕ್ಕೆ ಡೆವಲಪ್ ಮಾಡಲಿಕ್ಕೆ ಟೈಮ್ ತಗೊಳ್ತಾ ಇತ್ತು. ಇನ್ಸ್ಟ್ರೂಮೆಂಟ್ ಮಾಡಲಿಕ್ಕೆ ಈಗ ನಿಕ್ಕಲ್ ಟೈಟೇನಿಯಮ್ ರೋಟರಿ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಿದೆ. ಅದು ಆಟೋಮ್ಯಾಟಿಕ್ಕಾಗಿ ನಮಗೆ ಯೂಸ್ ಮಾಡಲಿಕ್ಕೆ ಸಿಗ್ತದೆ. ಅಲ್ಲಿದ್ದು ಅಳತೆ ತೆಗಿಲಿಕ್ಕೆ ಎಪೆಕ್ಸ್ ಲೊಕೇಟರ್ಸ್ ಅಂತ ಕೆಲವೊಂದು ಇಲೆಕ್ಟ್ರಾನಿಕ್ ಉಪಕರಣಗಳೆಲ್ಲ ಬಂದಿದೆ. ಅದರ ದೆಸೆಯಿಂದ ನಮಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಇದ್ದು ಟೈಮ್ ಆ ಪ್ರೊಸೀಜರ್ ಟೈಮ್ ನಮಗೆ ಶಾರ್ಟ್ ಮಾಡಲಿಕ್ಕೆ ಸಿಗ್ತದೆ. ಅದರಿಂದ ಈಗ ನಾವು ಸಿಂಗಲ್ ವಿಸಿಟ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಸಹ ಮಾಡ್ತೇವೆ. ಒಂದು ಅಪಾಯಿಂಟ್ಮೆಂಟಿನಲ್ಲಿ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಮುಗಿಸ್ತೇವೆ. ಇದು ಎಲ್ಲ ಕೇಸ್ನಲ್ಲಿ ಆಗೋದಿಲ್ಲ, ಆದರೆ ಇಂಡಿಕೇಟೆಡ್ ಕೇಸಸ್ ಎಲ್ಲಿ ಆಗ್ತದೆ
ನಮಗೆ ಅದನ್ನು ಒಂದು ಅಪಾಯಿಂಟ್ಮೆಂಟ್ನಲ್ಲಿ ಮುಗಿಸ್ಬೋದು. ಓಕೆ. ಸೊ ಇನ್ನು ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಒಂದು ಸಲ ಆದರೆ ಡಾಕ್ಟರ್ ಇದು ದೀರ್ಘ ಬಾಳಿಕೆ ಅಂದರೆ ಒಂದು ಸಲ ಮಾಡಿದರೆ ಸಾಕಾಗುತ್ತೆ ಅಥವಾ ಮತ್ತೇನೊಂದು 5 ವರ್ಷ 10 ವರ್ಷ 15 ವರ್ಷ ಅಂದರೆ ನೇರವಾಗಿ ಬಾಳಿಕೆಯನ್ನು ಒಂದು ಎಷ್ಟು ವರ್ಷ ಅಂತ ಒಂದು ಸಲ ಮಾಡಿದ್ರು? ಹೆಚ್ಚಾಗಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ನಾವು ಮಾಡಿದಾಗ ಅದು ನಾವು ಎಣಿಸ್ತೇವೆ ಅದು ಪರ್ಮನೆಂಟ್ ಆಗಿ ಅದೇ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬಾಳಿಕೆ ಬರಬೇಕಂತೆ. ಆದರೆ ಎಲ್ಲಿಯಾದರೂ ಯಾವುದೋ ಕಾರಣಕ್ಕೆ ಒಂದು 10-15 ವರ್ಷ ಆದಮೇಲೆ ಆ ರೂಟ್ ಕೆನಾಲ್ ಮಾಡಿದ ಹಲ್ಲು ಅದರಲ್ಲಿ ಪುನಃ ಯಾವುದೋ ಕಾರಣಕ್ಕೆ ಇನ್ಫೆಕ್ಷನ್ ಬಂದರೆ ನಮಗೆ ಆ ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಪುನಃ ರೀವಿಸಿಟ್ ಮಾಡ್ಬೋದು. ಅಂದರೆ ನಮಗೆ ರೂಟ್ ಕೆನಾಲ್ ಮಾಡ್ಬೋದು. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿದ ಹಲ್ಲನ್ನು ಅದರಲ್ಲಿದ್ದ ರೂಟ್ ಕೆನಾಲ್ ಫಿಲ್ಲಿಂಗನ್ನು ನಾವು ಹೊರಗೆ ತೆಗೆದು ಹೊಸ ರೂಟ್ ಕೆನಾಲ್ ಫಿಲ್ಲಿಂಗನ್ನು ಹಾಕಿ ರಿಪೀಟ್ ಮಾಡಲಿಕ್ಕೆ ಎಸ್. ಸಾಮಾನ್ಯವಾಗಿ ಹಲ್ಲಿನ ವಿಷಯ ಅಂತ ಬರುವಾಗ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು, ಮಧ್ಯವಯಸ್ಕರಾಗಿರ್ಬೋದು ಅಥವಾ ಪ್ರಾಯದವರಿಗೆ ಕೂಡ ಆಗಿರ್ಬೋದು. ಸೊ ಸಾಮಾನ್ಯವಾಗಿ ಪ್ರಾಯದವರು ಅಂತ ಹೇಳಿದ ತಕ್ಷಣ ಸಕ್ಕರೆ ಕಾಯಿಲೆ ಅನ್ನುವಂಥ ಕೆಲವು ಕಾಯಿಲೆ ಇದ್ದವರಿಗೆ ಅಂಥವರಿಗೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಮಾಡ್ಬೋದಾ ಅಥವಾ ಏನು ಹೇಳ್ತೀರ ಅದಕ್ಕೆ? ಈಗ ಸಕ್ಕರೆ ಕಾಯಿಲೆ ಇದ್ದವರಂತೆ ನೀವು ಎಣಿಸ್ಕೊಂಡ್ರೆ ಅಂಥ ಪೇಷಂಟ್ಸಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ವುಡ್ ಬಿ ದ ಮೋಸ್ಟ್ ಬೆನಿಫಿಷಿಯಲ್. ಈಗ ಹಲ್ಲನ್ನು ನಾವು ಒಂದೇ ಎಕ್ಸ್ಟ್ರಾಕ್ಟ್ ಮಾಡಬೇಕು, ತೆಗಿಬೇಕು, ಅಥವಾ ನಾವು ಹಲ್ಲನ್ನು ಉಳಿಸಬೇಕು. ಈಗ ಹಲ್ಲನ್ನು ತೆಗೆಯೋದು ಅದೊಂದು ಸರ್ಜಿಕಲ್ ಪ್ರೊಸೀಜರ್ ಆಗಿ ಹೋಗ್ತದೆ. ಅಲ್ಲಿ ಒಂದು ಸಣ್ಣ ಒಂದು ವೂಂಡ್ ಇರ್ತದೆ, ಅದು ಈಗ ಹೀಲ್ ಆಗಬೇಕು. ಈಗ ಶುಗರ್ ಇದ್ದವರಿಗೆ ಕೆಲವು ಹೀಲಿಂಗ್ ಡಿಲೇಡ್ ಇರ್ಬೋದು. ಆದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ನಲ್ಲಿ ಏನು ಇಟ್ಸ್ ನಾಟ್ ಅ ಸರ್ಜಿಕಲ್ ಸೈಟ್, ಇಟ್ಸ್ ಅ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಸೊ ಅದಕ್ಕೆ ಅದು ನಮಗೆ ಇಟ್ಸ್ ಅ ಬೆನಿಫಿಟ್. ಈಗ ಯಾರಿಗೆ ಅದು ಶುಗರ್ ತುಂಬ ಹೈ ಉಂಟು, ಅವರಿಗೆ ತುಂಬ ನೋವು ಉಂಟು, ಆಗ ವಿ ಕ್ಯಾನ್ ಅಟ್ಲೀಸ್ಟ್ ಓಪನ್ ದ ರೂಟ್ ಕೆನಾಲ್. ಆ ನೋವನ್ನು ನಮಗೆ ಇಮಿಡಿಯೇಟ್ಲಿ ನಮಗೆ ಗುಣ ಮಾಡಲಿಕ್ಕೆ ಆಗ್ತದೆ. ಆದರೆ ಈಗ ನಾವು ಅಂಥ ಪೇಷಂಟ್ಸಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡುವಾಗ ವಿ ಟೇಕ್ ಸಮ್ ನೆಸೆಸರಿ ಪ್ರಿಕಾಷನ್ಸ್. ಈಗ ಶುಗರ್ ಇದ್ದ ಪೇಷಂಟಿಗೆ ನಾವು ಅವರಿಗೆ ಅಪಾಯಿಂಟ್ಮೆಂಟ್ಸ್ ಚೂರು ಶಾರ್ಟ್ ಅಪಾಯಿಂಟ್ಮೆಂಟ್ಸ್ ಕೊಡ್ಬೋದು. ಅಪಾಯಿಂಟ್ಮೆಂಟಿನ ಮೊದಲು ಅವರಿಗೆ ತಿಂದು ಬರಲಿಕ್ಕೆ ನಾವು ಹೇಳ್ತೇವೆ. ಅಪಾಯಿಂಟ್ಮೆಂಟ್ಸ್ ಆದಷ್ಟು ನಾವು ಈಗ ಬೆಳಿಗ್ಗೆ ಕೊಡಲಿಕ್ಕೆ ನಾವು ಹೇಳ್ಬೋದು. ಅವರಿಗೆ ಒಂದು ಶುಗರ್ ಟೆಸ್ಟ್ ಮಾಡಲಿಕ್ಕೆ ನಾವು ಹೇಳ್ತೇವೆ. ಆ ರಿಪೋರ್ಟ್ಸನ್ನು ನಾವು ನೋಡ್ತೇವೆ. ವೆನ್ ಇಟ್ ಇಸ್ ನೆಸೆಸರಿ ಅವರ ಫಿಸಿಷಿಯನ್ ಒಟ್ಟಿಗೆ ಒಂದು ಕನ್ಸಲ್ಟೇಷನ್ಸ್ ನಾವು ತೆಗಿಲಿಕ್ಕೆ ಹೇಳ್ತೇವೆ. ಸೊ ಅದಂತೂ ದ ಪ್ರಿಕಾಷನ್ಸ್ ಆರ್ ದೇರ್. ಅದು ಶುಗರ್ ಇದ್ದ ಪೇಷಂಟ್ಸಿಗೆ ಮಾತ್ರ ಅಲ್ಲ, ಎನಿ ಪೇಷಂಟ್ ಹೂ ಸಿಸ್ಟಮಿಕಲಿ ಕಾಂಪ್ರಮೈಸ್, ಬೇರೆ ಯಾವ ತೊಂದರೆ ಇದ್ದರೆ ಸಹ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ದ್ಯಾಟ್. ಮತ್ತು ಅಲ್ಲಿಗೆ ಏನಾದರೂ ಇಫ್ ಎನಿ ನೆಸೆಸರಿ ಪ್ರಿಕಾಷನ್ಸ್ ನೀಡ್ ಟು ಬಿ ಟೇಕನ್, ನಾವು ಅದನ್ನು ತೆಗಿತೇವೆ ಪ್ರತಿ ಕೇಸ್. ಓಕೆ. ಸೊ ವೀಕ್ಷಕರೇ, ಸೊ ಇಲ್ಲಿ ತನಕ ಆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಏನಿದೆ, ಸೊ ರೂಟ್ ಕ್ಯಾನಲ್ ಟ್ರೀಟ್ಮೆಂಟಲ್ಲಿರುವಂಥ ಹಲವಾರು ವಿಷಯಗಳಾಗಿರ್ಬೋದು ಅಥವಾ ಸಮಾಜದಲ್ಲಿರುವಂಥ ಕೆಲವೊಂದು ಪ್ರಶ್ನೆಗಳು, ಗೊಂದಲಗಳು, ಸಂದೇಹಗಳು ಏನಿದೆ, ಇದಕ್ಕೆಲ್ಲರೂ ಕೂಡ ಡಾಕ್ಟರ್ ಕಾರ್ತಿಕ್ ಶೆಟ್ಟಿ ಅವರು ಹೆಚ್ಚಿನದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ಇವತ್ತಿನ ಹಲವು ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮ ಮುಗಿಸುವುದಕ್ಕಿಂತ ಮುಂಚೆ ಡಾಕ್ಟರ್ ಹಲ್ಲಿನ ರಕ್ಷಣೆ ಬಗ್ಗೆ ವೀಕ್ಷಕರಿಗೆ ಏನು ಹೇಳ್ತಾರೆ, ಎಷ್ಟು ಇಂಪಾರ್ಟೆಂಟ್ ಏನಂತ? ಈಗ ಹಲ್ಲಿನಿಂದ ನಮಗೆ ತುಂಬ ಉಪಯೋಗ ಇದೆ, ಅದು ನಮಗೆಲ್ಲರಿಗೂ ಗೊತ್ತುಂಟು. ಅದಕ್ಕೆ ಒಂದು ಫಂಕ್ಷನಲ್ ರಿಕ್ವೈರ್ಮೆಂಟ್ ಉಂಟು. ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂದರೆ ನಮ್ಗೆ ಅದರಲ್ಲಿ ತಿನ್ನಲಿಕ್ಕೆ ಆಗ್ತದೆ, ನ್ಯೂಟ್ರಿಷನ್ ನಮಗೆ ಅದರಿಂದ ತಿಂದು ನಮಗೆ ಡೈಜೆಷನಿಗೆ ಅದು ಒಳ್ಳೆಯದು. ಒಂದು ಏಸ್ಥೆಟಿಕ್ ರಿಕ್ವೈರ್ಮೆಂಟ್ ಉಂಟು. ನಾವು ನೆಗಾಡಿದಾಗ ನಮ್ಮ ಚಂದಕ್ಕೆ ಅದು ಬೇಕು. ಸೊ ನಮ್ಮ ಶರೀರದ ಯಾವ ಭಾಗದ ಹಾಗೆ ಹಲ್ಲನ್ನು ಸಹ ನಾವು ಅದನ್ನು ನೋಡಿಕೊಂಡ್ರೆ ಅದು ನಮ್ಮನ್ನು ನೋಡಿಕೊಳ್ತದೆ. ಸೊ ನೀವು ಅದನ್ನು ರೆಗ್ಯುಲರ್ ಆಗಿ ನೀವು ಮೇಂಟೈನ್ ಮಾಡಿ, ನಿಮ್ಮ ಡೆಂಟಿಸ್ಟನ್ನು ನೀವು ವರ್ಷಕ್ಕೆ ಒಮ್ಮೆ ಸಿಕ್ಕಿ ನೀವು ನಿಮ್ಮ ಚೆಕಪ್ಪನ್ನು ಮಾಡಿ ನೀವು ಅದನ್ನು ಮೇಂಟೈನ್ ಮಾಡಿದರೆ ಅದು ನಿಮ್ಮನ್ನು ಸಹ ಒಳ್ಳೆ ಮಾಡಿ ನೋಡಿಕೊಳ್ತದೆ. ಎಸ್, ನೇರವಾಗಿ ಡಾಕ್ಟರ್ ಒಂದು ಮಾತನ್ನು ಹೇಳ್ತಿದ್ದಾರೆ ಕಾರ್ಯಕ್ರಮ ಕೊನೆಯಲ್ಲಿ, ನಾವು ಬೇರೆಯವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಬೇರೆಯವರು ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥ ವಿಷಯ ಬಹುಶಃ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಹಲವು ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮ. ಡಾಕ್ಟರ್ ಕಾರ್ತಿಕ್ ಶೆಟ್ಟಿ ಅವರಿಗೆ ನಮ್ಮ ಟಿವಿ ಕಡೆಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಥ್ಯಾಂಕ್ ಯು ವೀಕ್ಷಕರೇ, ಮತ್ತೆ ಮುಂದಿನ ವಾರದ ಹಲವು ಐಡಿಯಾ ನೇರ ಪ್ರಸಾರ ಕಾರ್ಯಕ್ರಮ ಏನಿದೆ, ಸೊ ಇದರಲ್ಲಿ ನುರಿತ ವೈದ್ಯರು ಬರ್ತಾರೆ. ಹಲವಾರು ವಿಷಯಗಳ ಬಗ್ಗೆ ನಿಮ್ಮ ಏನೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಪ್ರಯತ್ನ ಮುಂದಿನ ವಾರ ಮಾಡ್ತೀವಿ. ನಮಸ್ಕಾರ.